ನಮಸ್ಕಾರ. ಆರೋಗ್ಯ ಮಂಥನ ವಿಶೇಷ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರು. ನಾನು ಈ ಒಂದು ಮಾತುಕತೆಗೆ ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ನಮ್ಮ ಮಾತುಕತೆಯ ವಿಷಯ ಅದು ಮುಟ್ಟಿನ ಸಮಸ್ಯೆಯ ಮುಟ್ಟಿನ ಸಂದರ್ಭದ ಹೊಟ್ಟೆನೋವು ಅಥವಾ ಎಂಡೋಮೆಟ್ರಿಯೋಸಿಸ್ ಅನ್ನುವ ವಿಚಾರವಾಗಿ ಯಾಕೆ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆನೋವು ಕಾಣಿಸುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಮತ್ತು ಅದಕ್ಕೆ ಯಾವ ರೀತಿಯ ಉಪಶಮನ, ಮುಖ್ಯವಾಗಿ ಆಯುರ್ವೇದಿಕ ಏನು ಚಿಕಿತ್ಸೆಯಲ್ಲಿ ಇದೆ ಅನ್ನೋ ವಿಚಾರವಾಗಿ ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರು ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಶರೀರ ರಚನ ಅಂದರೆ ಅನಾಟಮಿ ವಿಭಾಗದಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರು ಇವತ್ತು ಅವರು ಈ ಒಂದು ಮಾತುಕತೆಯಲ್ಲಿ ಎಂಡೋಮೆಟ್ರಿಯೋಸಿಸ್ ಅಥವಾ ಸಂಸ್ಕೃತದಲ್ಲಿ ಅದಕ್ಕೆ ವಾತಜಾಯೋನಿ ವ್ಯಾಪತ್ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಮುಟ್ಟಿನ ಸಂದರ್ಭದ ಹೊಟ್ಟೆ ನೋವು. ಎಸ್ ಡಾಕ್ಟರ್, ಸಾಮಾನ್ಯವಾಗಿದ್ದು ಎಲ್ಲ ಮಹಿಳೆಯರು ಹೆಣ್ಮಕ್ಕಳು ಅನುಭವಿಸುವಂಥ ಒಂದು ಪ್ರಕೃತಿ ಸಹಜವಾದಂಥ ಒಂದು ನೋವು ಅಥವಾ ಒಂದು ಆ ಸಂದರ್ಭದ ಒಂದು ಏನು ಘಟನಾವಳಿ. ಎಸ್, ಯಾಕೆ ಈ ರೀತಿಯ ನೋವುಗಳು ಕಾಣಿಸಿಕೊಳ್ಳುತ್ತೆ? ಇದು ತೀರಾ ಸಹಜವೇ, ಏನು, ಯಾಕೆ? ಇವತ್ತು ಅದೇ ನಾನು ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಲಿಕ್ಕೆ ಬಂದಿದ್ದೇನೆ. ಫಸ್ಟ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಅಂತ ನೋಡೋಣ. ಗರ್ಭಕೋಶದಲ್ಲಿ 3 ಒಳಗಡೆ ಪ್ರದರಗಳು ಅಂದ್ರೆ ಲೇಯರ್ಗಳು ಇರ್ತವೆ. ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಎಂಡೋಮೆಟ್ರಿಯಂ ಅಂತ. ಈ ಎಂಡೋಮೆಟ್ರಿಯಂ ರಕ್ತನಾಳಗಳಿಂದ ಮಾಡಲ್ಪಟ್ಟಿರುವಂಥದ್ದು, ಒಳಗಡೆ ರಕ್ತ ವೆಸಲ್ಸ್ ಇಂದ ಮಾಡಲ್ಪಟ್ಟಿರುವಂಥದ್ದು. ಇದು ಪ್ರತಿ ತಿಂಗಳು ದೊಡ್ಡದಾಗ್ತಾ ಹೋಗ್ತದೆ. ಒಂದು 3 mm 5 mm ದೊಡ್ಡದಾಗ್ತಾ ಹೋಗ್ತದೆ. ಇದು ಯಾಕೆ ದೊಡ್ಡದಾಗುದಂದ್ರೆ, ಒಂದು ವೇಳೆ ಅವಳು ಗರ್ಭವತಿ ಪ್ರೆಗ್ನೆಂಟ್ ಆದ್ರೆ ಅದು ಬಂದು ಆ ಗರ್ಭ ಅಲ್ಲಿ ನಿಲ್ಲಿಕ್ಕೆ ಈ ಎಂಡೋಮೆಟ್ರಿಯಂ ಪ್ರದರದಲ್ಲಿ. ಸಪೋಸ್ ಅವಳು ಗರ್ಭಿಣಿ ಆಗದಿದ್ರೆ ಇದು ಶ್ರಿಂಕ್ ಆಗ್ತದೆ. ಹಾರ್ಮೋನ್ಗಳ ಕೆಲಸದಿಂದ ಈ ಎಂಡೋಮೆಟ್ರಿಯಂ ಪ್ರದರ ಮಾತ್ರ ಶ್ರಿಂಕ್ ಆಗ್ತದೆ. ಶ್ರಿಂಕ್ ಆದ್ರೆ ನಾನು ಆಗಲೇ ಹೇಳಿದಾಗೆ ಅದು ರಕ್ತನಾಳಗಳಿಂದ ಮಾಡಿರೋದ್ರಿಂದ ಶ್ರಿಂಕ್ ಆದಾಗ ರಕ್ತದ ರೂಪದಲ್ಲಿ ಯೋನಿಯ ಮೂಲಕ ರಕ್ತಸ್ರಾವವಾಗಿ ಆಚೆ ಹೋಗ್ತದೆ. ಇದು ಪ್ರತಿ ತಿಂಗಳು ಆಗುವ ಒಂದು ಕ್ರಿಯೆ. ಸೊ ಇದಕ್ಕೆ ನಾವು ಮುಟ್ಟು, ಪಿರಿಯಡ್ಸ್, ಮೆನ್ಸಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂದ್ರೆ ಗರ್ಭಾಶಯದ ಒಳಗೆಯೇ ಇರಬೇಕು. ಆದ್ರೆ ಈ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಗರ್ಭಾಶಯದ ಆಚೆ ಬರ್ತದೆ. ಅಂದ್ರೆ ಯೋನಿಯ ಮೂಲಕ ಅಲ್ಲ, ಗರ್ಭನಾಳ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಸೈಡ್ ಅಲ್ಲಿ ಇರ್ತದೆ. ಸೊ ಅದರ ಮೂಲಕ ಆಚೆ ಬಂದು, ನಿಮ್ಗೆ ಅಂಡಾಶಯ ಗೊತ್ತಿರ್ಬೋದು, ಗರ್ಭಾಶಯದ ಸೈಡ್ ಅಲ್ಲಿ ಇರ್ತದೆ. ಸೊ ಅದರ ಮೇಲೆ ಹೋಗಿ ಕೂತ್ಕೊಳ್ತದೆ. ಇಲ್ಲ ಗರ್ಭಾಶಯದ ಹಿಂದೆ ಪಕ್ವಾಶಯ, ಇಂಟೆಸ್ಟೈನ್ಸ್ ಅಂತ ಇರ್ತದೆ, ಅದರಲ್ಲಿ ಹೋಗಿ ಕೂತ್ಕೊಳ್ತದೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಪ್ರತಿ ಸತಿ ಇವಳಿಗೆ ಮುಟ್ಟಾಗುವಾಗ ಅಲ್ಲಿ ಕೂಡ ರಕ್ತಸ್ರಾವ ಆಗ್ತಾ ಹೋಗ್ತದೆ. ಆದ್ರೆ ಅದಕ್ಕೆ ಆಚೆ ಬರಲಿಕ್ಕೆ ವಿಧಿ ಇಲ್ಲದೆ ಅದು ಅಲ್ಲೇ ಒಂದು ಇನ್ಫ್ಲಮೇಷನ್ ಅಥವಾ ಒಂದು ಇನ್ಫೆಕ್ಷನ್ ಆಗಿ ಕಾಸ್ ಮಾಡ್ತದೆ. ಸೊ ಆಗೆಂತ ಆಗ್ತದೆ, ಆ ಪೀರಿಯಡ್ಸ್ ಟೈಮ್ ಅಲ್ಲಿ ಅವಳಿಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ. ಈಗ ಆಯುರ್ವೇದಿಕ್ ಹೆಸರು ಕೂಡ ನಾವು ಹೇಳಿದಾಗೆ ವಾತಜಯೋನಿ ವ್ಯಾಪತ್. ವಾತ ಗುಣ, ಚಲಗುಣ, ಮೂಮೆಂಟ್ ಇರಬೇಕು. ಮೂಮೆಂಟ್ ಸರಿಯಾಗಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಅದೇ ಈ ವಾತ ವೃದ್ಧಿ ಆದಾಗ ಅಥವಾ ದೂಷಿತವಾದಾಗ ಅದು ತನ್ನ ಚಲಗುಣವನ್ನು ತನ್ನ ಸ್ಥಾನದಲ್ಲಿ ಇರಬೇಕಾದದನ್ನು ಬೇರೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ. ಇದೇ ಇಲ್ಲ ಆಗ್ತಿರುವಂಥದ್ದು. ಎಂಡೋಮೆಟ್ರಿಯಂ ಒಳಗಿರ್ಬೇಕು, ಆದ್ರೆ ಈ ವಾತ ಅದನ್ನು ಆಚೆ ಕರ್ಕೊಂಡು ಹೋಗ್ತಾ ಉಂಟು. ಸೊ ಇದರಿಂದ ನಾವು ಅದಕ್ಕೆ ವಾತಜ ಯೋನಿ ವ್ಯಾಪತ್ ಅಂತ ಒಂದು ಹೆಸರಿಟ್ಟಿದ್ದೇವೆ. ಅಂದ್ರೆ ವಾತಜ ಯೋನಿ ವ್ಯಾಪತ್ ಆಕ್ಚುಲಿ ಬ್ರಾಡ್ ಕಾನ್ಸೆಪ್ಟ್, ಅದ್ರಲ್ಲಿ ತುಂಬಾ ಡಿಸೀಸಸ್ ಬರ್ತದೆ. ನಾವು ಎಂಡೋಮೆಟ್ರಿಯೋಸಿಸ್ ನ ಮಾತ್ರ ಇವತ್ತು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಈ ರೀತಿಯ ನೋವು ಕಾಣಿಸುವ ಲಕ್ಷಣಗಳು ಅಂತ ನೀವು ಯಾವ ರೀತಿ ಅದನ್ನು ಐಡೆಂಟಿಫೈ ಮಾಡ್ತೀರಿ? ಲಕ್ಷಣಗಳು ಅದೇ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು, ತೀವ್ರ ಹೊಟ್ಟೆ ನೋವು. ಈಗ ಒಂದು ಮೈಲ್ಡ್ ಹೊಟ್ಟೆ ನೋವು ಸಹಜ, ಎಲ್ಲರಿಗೂ ಒಂದು ಫಸ್ಟ್ ಡೇ ಟು ಸೆಕೆಂಡ್ ಡೇ ಇರ್ತದೆ. ಬಟ್ ತೀವ್ರ ಹೊಟ್ಟೆ ನೋವಾಗಿ ಕೆಲವರು ಹೇಳ್ತಾರೆ ಅವಳಿಗೆ ತುಂಬಾ ಸುಸ್ತಾಗ್ತದೆ, ಅವಳಿಗೆ ನಿಲ್ಲಿಕ್ಕೆ ಕೂಡುದಿಲ್ಲ ಅಂತ. ನಮ್ಮ ಚರಕ ಸಂಹಿತದಲ್ಲಿ ಚರಕಾಚಾರ್ಯ ಕೂಡ ಚಿಕಿತ್ಸಾ ಸ್ಥಾನ 30ನೇ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ ಏನೆಲ್ಲ ಲಕ್ಷಣಗಳಿರ್ತದೆ ಅಂತ. ಅಷ್ಟಾಂಗ ಹೃದಯ ವಾಗ್ಭಟ ಕೂಡ ಹೇಳಿದ್ದಾರೆ. ಅವರು ಲೋಕಲ್ ಸಿಂಪ್ಟಮ್ಸ್ ಅಂತ ಬಂದ್ರೆ ಹೊಟ್ಟೆಯಲ್ಲಿ, ಕಿಬ್ಬೊಟ್ಟೆಯಲ್ಲಿ ತೋದ ಅಂದ್ರೆ ಪ್ರಿಕ್ಕಿಂಗ್ ಟೈಪ್ ಆಫ್ ಪೇನ್, ಒಂದು ಸೂಜಿಯಲ್ಲಿ ಚುಚ್ಚಿದಾಗೆ ನೋವು. ಇನ್ನೊಂದು ಶೂಲ ಅಂದ್ರೆ ನೋವು, ಒಂದು ಹೊಟ್ಟೆಯನ್ನು ಸ್ಕ್ವೀಸ್ ಮಾಡಿದಾಗೆ, ಇಲ್ಲ ಮಸಲ್ ಸ್ಪ್ಯಾಸಮ್ ಅಂತ ಏನ್ ಹೇಳ್ತೇವೆ ಹಾಗೆ ನೋವಿರ್ತದೆ. ಇನ್ನ ಪಿಪೀಲಿಕಾ ಸೃಪ್ತಿ ಅಂದ್ರೆ ಇರುವೆ ಹರಿದಾಡಿದಾಗೆ ನಾವು ಕಾಲ್ಜೋ ಹಿಡಿಯೋದು ಅಂತ ಹೇಳ್ತೇವೆ ಹಾಗೆ, ಅಂದ್ರೆ ಒಂದು ನಮ್ನೆಸ್ ಇರ್ತದೆ. ಈಗ ಜನರಲ್ ಸಿಂಪ್ಟಮ್ಸ್ ಅಂತ ನಾವು ತಕೊಂಡ್ರೆ ಮೇನ್ ಆಯಾಸ, ಅವಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ನಿಲ್ಲಿಕ್ಕೂ ಆಗುದಿಲ್ಲ, ಕುತ್ಕೊಳ್ಳಿಕ್ಕೂ ಆಗುದಿಲ್ಲ, ಹೌದು ತುಂಬಾ ವೀಕ್ನೆಸ್ ಆಗುವಂತದ್ದು. ಕೆಲವರು ವಾಮಿಟ್ ಕೂಡ ಮಾಡ್ತಾರೆ, ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ, ವಾಮಿಟ್ ಮಾಡ್ತಾರೆ. ಸೊ ಅವರು ಹೆಚ್ಚಾಗಿ ರಜೆಯೇ ತಕೊಳ್ಳುದು ಆ
ಟೈಮಲ್ಲಿ ಕಾಲೇಜಿಗಾಗ್ಲಿ ಸ್ಕೂಲಿಗಾಗ್ಲಿ ಹೋಗೋದಿಲ್ಲ. ಕೆಲವರಿಗೆ ಡಿಸೆಂಟ್ರಿ ಆಗ್ತದೆ. ಅಂದ್ರೆ ನಾನು ಹೇಳಿದೆ, ಎಂಡೋಮೆಟ್ರಿಯಂ ಆಚೆ ಹೋದಾಗ ಅಲ್ಲಿ ಪಕ್ವಾಶ ಇಂಟೆಸ್ಟೈನ್ ಅಲ್ಲಿ ಏನಾದ್ರೂ ಹೋಗಿ ನಿಂತ್ರೆ ಅಲ್ಲಿ ಇನ್ಫ್ಲಮೇಷನ್ ಆಗಿರೋದ್ರಿಂದ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಅವಳಿಗೆ ಇರಿಟೇಷನ್ ಆಗಿ ಲೂಸ್ ಮೋಷನ್ ಆಗಿ ಆಗುವಂಥದ್ದು, ಅದು ಮುಟ್ಟಿನ ಸಮಯದಲ್ಲಿ ಜಾಸ್ತಿ ಆಗುವಂಥದ್ದು, ಇದೆಲ್ಲ ಲಕ್ಷಣ. ಇನ್ನು ಬ್ಲೀಡಿಂಗಿಗೆ ನಾವು ಬಂದ್ರೆ ತುಂಬಾ ಬ್ಲೀಡಿಂಗ್ ಎಲ್ಲರಿಗೂ ತುಂಬಾ ಬ್ಲೀಡಿಂಗ್ ಇರ್ತದೆ ಅಂತೇನಿಲ್ಲ. ಕೆಲವರಿಗೆ ನೋವು ಮಾತ್ರ, ಅವಳಿಗೆ ಹೊಟ್ಟೆ ನೋವು ತುಂಬಾ ಉಂಟು ಆದ್ರೆ ಬ್ಲೀಡಿಂಗ್ ಏನ್ ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ಸೊ ಬ್ಲೀಡಿಂಗ್ ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಮ್ಮಿ ಇರ್ಬೋದು. ಅಂದ್ರೆ ವಾತದ ಗುಣವೇ ತನು ಆರ್ತವ ಅಂತ ಹೇಳ್ತೀವಿ, ಅಂದ್ರೆ ಕಮ್ಮಿ ಬ್ಲೀಡಿಂಗ್ ಬಟ್ ನೋವು ಜಾಸ್ತಿ. ಸೊ ಇದೆಲ್ಲ ಲಕ್ಷಣಗಳು. ಈಗ ಎಂಡೋಮೆಟ್ರಿಯೋಸಿಸ್ ನಾನು ಸ್ಪೆಸಿಫಿಕ್ ಆಗಿ ತಕೊಂಡ್ರು, ಆಚಾರ್ಯರು ಹೇಳಿದಾಗೆ ಎಂಡೋಮೆಟ್ರಿಯೋಸಿಸ್ ಅಲ್ಲೂ ಇದೇ ಲಕ್ಷಣಗಳು. ಹೊಟ್ಟೆ ನೋವೇ ಸೀರಿಯಸ್ ಲಕ್ಷಣ, ಅದರ ಜೊತೆ ಸ್ವಲ್ಪ ವಾಮಿಟಿಂಗ್, ಹಾರ್ಮೋನಲ್ ಬ್ಯಾಲೆನ್ಸ್ ಇಂದ ವಾಮಿಟಿಂಗ್ ಎಲ್ಲ ಇರ್ತದೆ. ಈಗ ನೀವು ಹೇಳಿದ ಈ ಒಂದು ಇಷ್ಟು ಗುಣಲಕ್ಷಣಗಳೆಲ್ಲ ಇದ್ದ ಸಂದರ್ಭದಲ್ಲಿ ಅಂತ ಹೆಣ್ಮಕ್ಳು ಅಥವಾ ಅಂತ ಮಹಿಳೆಯರು ವೈದ್ಯರನ್ನು ಭೇಟಿ ಮಾಡಲೇಬೇಕಾ? ಹೌದು, ಯಾಕೆಂದ್ರೆ ಇದಕ್ಕೆ ಕಾರಣಗಳನ್ನ ನಾವು ನೋಡ್ಬೇಕಾಗ್ತದೆ. ಯಾಕೆ ಈ ಎಂಡೋಮೆಟ್ರಿಯೋಸಿಸ್ ಆಗ್ತದೆ, ಅದಕ್ಕೆ ಕಾರಣ ಏನು ಅಂತ. ಈಗ ನಮ್ಮ ಆಚಾರ್ಯರು ಹೇಳಿರೋದು ಒಂದೇ, ವಾತ ಪ್ರಕೃತಿ. ನಿಮ್ಗೆ ಪ್ರಕೃತಿಗಳ ಬಗ್ಗೆ ಗೊತ್ತಿರ್ಬೋದು, ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತ ಹೇಳ್ತೇವೆ. ಅದರ ಅರ್ಥ ಅವಳಲ್ಲಿ ವಾತದೋಷ ಮಾತ್ರ ಉಂಟು, ಪಿತ್ತ ದೋಷ ಉಂಟು ಅಂತ ಅಲ್ಲ, ಅವಳಲ್ಲಿ ಆ ದೋಷ ಡಾಮಿನೆಂಟ್ ಉಂಟು ಅಂತ. ಸೊ ಈ ವಾತಜ ಯೋನಿ ವ್ಯಾಪತ್ ಹೆಚ್ಚಾಗಿ ವಾತ ಪ್ರಕೃತಿಯ ಹೆಂಗಸರಲ್ಲಿ ಕಂಡು ಬರುವಂತದ್ದು. ಇದರ ಮೇಲೆ ಸರ್ವೆ ಕೂಡ ನಡೆದಿದೆ. ಸೊ ಈ ಟೈಮಲ್ಲಿ ಎಂತ ಮಾಡ್ಬೇಕು, ಅವಳು ವಾತಕರ ಆಹಾರ ಅಂದ್ರೆ ತುಂಬಾ ಡ್ರೈ, ವಾತದ ಗುಣವೇ ರೂಕ್ಷ ಗುಣ ಅಂತ ಹೇಳ್ತೇವೆ, ಅಂದ್ರೆ ಡ್ರೈ. ಸೊ ಅವಳು ಡ್ರೈ ಫುಡ್ ಸಬ್ಸ್ಟೆನ್ಸ್ ತುಂಬಾ ತಿನ್ನುವಂಥದ್ದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನುವಂಥದ್ದು, ತುಂಬಾ ಜಂಕ್ ಐಟಮ್ಸ್ ತಿನ್ನುವಂಥದ್ದು, ಇಂಥದ್ದು ತಿಂದ್ರೆ ವಾತ ಜಾಸ್ತಿ ಆಗ್ತದೆ. ಸೊ ನೋವು ಪೀರಿಯಡ್ಸ್ ಟೈಮ್ ಅಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಇರ್ರೆಗ್ಯುಲರ್ ತಿನ್ನುವಂಥದ್ದು, ಒಂದು ಕರೆಕ್ಟ್ ಟೈಮ್ ಇಲ್ಲ, ಬೆಳಗ್ಗೆ ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಅದೆಲ್ಲ ಕರೆಕ್ಟ್ ಟೈಮ್ ಇಲ್ಲದೆ ತಿನ್ನುವಂಥದ್ದು. ಕೆಲವರು ಸ್ಕಿಪ್ ಮಾಡುವುದು, ಡಯಟ್ ಹೆಸರಲ್ಲಿ ಫುಡ್ ಸ್ಕಿಪ್ ಮಾಡುವಂಥದ್ದು. ಆ ವೇಕೆನ್ಸಿ ಹೊಟ್ಟೆಯಲ್ಲಿ ಕ್ರಿಯೇಟ್ ಆದಾಗ ಜಾಸ್ತಿ ವಾತ ವೃದ್ಧಿ ಆಗ್ತದೆ. ಇನ್ನೊಂದು ವಿಹಾರಕ್ಕೆ ಬಂದ್ರೆ ಎಕ್ಸರ್ಸೈಸ್. ಈಗ ಒಂದು ಎಕ್ಸರ್ಸೈಸ್ ಅಥವಾ ಜಿಮ್ಮಿಗೆ ಹೋಗೋದೊಂದು ಟ್ರೆಂಡ್ ಆಗಿದೆ, ಫಿಟ್ನೆಸ್ ಅಂತ. ಸೊ ಈ ವಾತ ಪ್ರಕೃತಿಯ ಹೆಣ್ಮಕ್ಕಳು ಈಗ ಎಂಡೋಮೆಟ್ರಿಯೋಸಿಸ್ ಅನ್ನು ಬಿಟ್ಟರು ಕೂಡ ಆ ಪ್ರಕೃತಿಯವರು ಎಕ್ಸರ್ಸೈಸ್ ಒಂದು ಜಾಸ್ತಿ ಅಂದ್ರೆ 20 ಗಿಂತ 30 ನಿಮಿಷ ಮಾತ್ರ ಮಾಡಬೇಕು. ಸೊ ಅತಿಯಾದ ವ್ಯಾಯಾಮ ಕೂಡ ವಾತ ವೃದ್ಧಿ ಮಾಡ್ತದೆ. ಹೌದು. ಈಗ ಸ್ಪೆಸಿಫಿಕ್ ಆಗಿ ಎಂಡೋಮೆಟ್ರಿಯೋಸಿಸ್ ಕಾರಣ ಅಂತ ಹೇಳಿದ್ರೆ ಹೆರಿಡಿಟ್ರಿ ಕೂಡ ಒಂದು ಕಾರಣ ಬರುತ್ತೆ. ಆದ್ರೆ ಒಂದು 10-20% ಅಮ್ಮನಿಗೆ ಇತ್ತು ಅಂದ್ರೆ ಮಗಳಿಗೆ ಇರ್ಲೇಬೇಕು ಅಂತ ಇಲ್ಲ, ಬಟ್ ಇರಬಾರ್ದು ಅಂತ ಕೂಡ ಇಲ್ಲ. ಅದೊಂದು ಹೆರಿಡಿಟ್ರಿ, ಅಜ್ಜಿಗೆ ಇತ್ತು ಅಮ್ಮನಿಗಿಲ್ಲ, ಬಟ್ ಇವಳಿಗೆ ಬರುವ ಚಾನ್ಸಸ್ ಉಂಟು. ಆದ್ರೆ ಅದು ಒಂದೇ, ಈಗ ಎಂಡೋಮೆಟ್ರಿಯೋಸಿಸ್ ಇಷ್ಟು ರಿಸರ್ಚ್ ನಡೆದ್ರು ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹಾರ್ಮೋನ್ ಅಸಮತೋಲನ ಇದ್ರೂ ಕೂಡ ಎಂಡೋಮೆಟ್ರಿಯೋಸಿಸ್. ಹೌದು. ಮತ್ತೆ ಕೆಲವೊಮ್ಮೆ ರೆಟ್ರೋಗ್ರೇಡ್ ಅಂತ ಹೇಳ್ತೇವೆ, ಅಂದ್ರೆ ಈ ಗರ್ಭಕೋಶದಿಂದ ಆಚೆ ಬರ್ಬೇಕಾದ್ರೆ ಸ್ವಲ್ಪ ಗರ್ಭಕೋಶದ ಒಂದು ಸೈಜ್ ಬೆಂಡ್ ಆಗಿರೋದ್ರಿಂದ ಹಿಂದೆ ಸರ್ಕ್ಯುಲೇಷನ್ ಹೋಗ್ತದೆ, ಅದು ಫೆಲೋಪಿಯನ್ ಟ್ಯೂಬ್ಸ್ ನ ಮೂಲಕ ಆಚೆ ಹೋಗುದು. ಸೊ ತುಂಬಾ ಕಾರಣಗಳುಂಟು, ಇದೇ ಕಾರಣ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಈಗ ನೀವು ಆಸ್ಪತ್ರೆಗೆ ಅಥವಾ ನಿಮ್ಮನ್ನು ಭೇಟಿಯಾದಾಗ ಏನು ಅಂದ್ರೆ ತಪಾಸಣೆ ಅಥವಾ ಯಾವ ರೀತಿಯ ಒಂದು ಡಯಾಗ್ನೋಸ್ ಮಾಡಲಾಗುತ್ತೆ? ಅದೇ ಈಗ ಫಸ್ಟಿಗೆ ಇದು ಎಂಡೋಮೆಟ್ರಿಯೋಸಿಸ್ ಅನ್ನು ಎಲ್ಲರೂ ಹೇಳಿದ್ರು ಮಿಸ್ಟ್ರಿ ಡಿಸೀಸ್ ಅಂತ. ಅಂದ್ರೆ ಎಲ್ಲರಿಗೂ ಒಂದು ಗೊತ್ತುಂಟು, ಆದ್ರೆ ಯಾರಿಗೂ ಒಂದು ಗೊತ್ತಿಲ್ಲದ ಒಂದು ಡಿಸೀಸ್. ಯಾಕೆ ಅಂದ್ರೆ ಹೊಟ್ಟೆ ನೋವು ಪೀರಿಯಡ್ಸ್ ಟೈಮ್ ಅಲ್ಲಿ ಅವಳಿಗೆ ಉಂಟು ಅಂತ ಗೊತ್ತುಂಟು, ಆದ್ರೆ ಅದು ಎಂಡೋಮೆಟ್ರಿಯೋಸಿಸ್ ಏನಾ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಮೇನ್ ಆಗಿ ನಾವು ಡಯಾಗ್ನೋಸಿಸ್ ಅಂತ ಒಂದು ಪೇಷಂಟ್ ಬಂದ್ರೆ ಹೇಳುವಂತದ್ದು USG, ಅಲ್ಟ್ರಾಸೋನೋಗ್ರಫಿ, ಹೊಟ್ಟೆದು ಮತ್ತೆ ಕಿಬ್ ಹೊಟ್ಟೆದು, USG ಅಬ್ಡಮನ್ ಅಂಡ್ ಪೆಲ್ವಿಸ್ ಅಂತ ಹೇಳ್ತೇವೆ. ಆದ್ರೆ ಇದರ ಪ್ರಾಬ್ಲಮ್ ಏನಂದ್ರೆ, ಈಗ ಅವಳಿಗೆ ಮೆನಾರ್ಕೆ ಅಂದ್ರೆ ಅವಳು ಫಸ್ಟ್ ಪೀರಿಯಡ್ಸ್ ಆದದ್ದು ಒಂದು 13-14 ವರ್ಷದಲ್ಲಿ ಅವಳಿಗೆ ಫಸ್ಟ್ ಪೀರಿಯಡ್ಸ್ ಆಗಿದೆ. ಒಂದು 2 ವರ್ಷ ನೋಡ್ತಾರೆ, ತುಂಬಾ ನೋವುಂಟು, ನೋಡುವ ಸರಿ ಆಗ್ಬೋದು ಅಂತ. ಆದ್ರೂ ಸರಿ ಆಗ್ಲಿಲ್ಲ ಅಂತ ಹೋಗಿ ಡಾಕ್ಟರ್ ಹತ್ರ ಹೋಗುವಾಗ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಏನೂ ಸಿಗದೆ ಇರಬಹುದು. ಅದಕ್ಕೆ ಇದನ್ನು ಮಿಸ್ಟ್ರಿ ಡಿಸೀಸ್ ಅಂತ ಹೇಳುದು. ಯಾಕೆಂದ್ರೆ ಇದನ್ನು ಡಯಾಗ್ನೋಸ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಈಗ ನಾವು ಸ್ಕ್ಯಾನಿಂಗ್ ಇದು ಎಂಡೋಮೆಟ್ರಿಯಂ ಆಚೆ ಹೋಗಿದೆ, ಅದು ಫಸ್ಟ್ ಒಂದು 2-3 ವರ್ಷದಲ್ಲಿ ಏನು ಚೇಂಜಸ್ ಕಾಣಿಸುವುದಿಲ್ಲ ಸ್ಕ್ಯಾನಿಂಗ್ ಅಲ್ಲಿ, ಬಟ್ ಅವಳಿಗೆ ಹೊಟ್ಟೆ ನೋವು ಸಿಂಪ್ಟಮ್ ಅಲ್ಲಿ ಹೊಟ್ಟೆ ನೋವು ಉಂಟು, ಆದ್ರೆ ಸ್ಕ್ಯಾನಿಂಗ್ ಅಲ್ಲಿ ಏನು ಗೊತ್ತಿಲ್ಲ. ಸೊ ನಾವು ಸ್ಪೆಸಿಫಿಕ್ ಆಗಿ ನಿಂಗೆ ಇದೇ ಡಿಸೀಸ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದೇ ಅದು ಈ ಟಿಶ್ಯೂಸ್ ಎಲ್ಲ ಫಾರ್ಮ್ ಆಗಿ ಏನಾಗ್ತದೆ ಅಂದ್ರೆ
ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಗರ್ಭಕೋಶ ದಪ್ಪ ಆಗ್ತದೆ. ಇದು ಆಗ್ಲಿಕ್ಕೆ 9 ರಿಂದ 10 ವರ್ಷ ತಗೊಳ್ತದೆ. ಸೊ ಡಯಾಗ್ನೋಸಿಸ್ ತುಂಬಾ ಲೇಟ್. ನಾವು ಅದಕ್ಕೆ ಲಕ್ಷಣಗಳನ್ನು ನೋಡಿ ಇರಬಹುದು ಅಂತ ಹೇಳ್ಬೋದು. ಸ್ಪೆಸಿಫಿಕ್ ಆಗಿ ಕನ್ಫರ್ಮ್ ಮಾಡ್ಲಿಕ್ಕೆ 9 ರಿಂದ 10 ವರ್ಷ ಅದು ತಗೊಳ್ತದೆ. ಯಾಕೆಂದ್ರೆ ಆ 10 ವರ್ಷದಲ್ಲಿ ಅದು ಆಚೆ ಹೋಗಿ ಗರ್ಭಕೋಶ ಸ್ವಲ್ಪ ದಪ್ಪ ಆಗಿರ್ತದೆ. ಈಗ ನಮ್ಗೆ ಒಂದು ಕುರಿ ಆದ್ರೆ ಅಲ್ಲಿ ಒಂದು ಕೆಂಪಾಗೋದು, ನೋವಾಗೋದು, ಸೆಡೆತ ಬರೋದು, ಇದೆಲ್ಲ ಒಳಗಡೆ ಕೂಡ ಆಗ್ತಾ ಇರ್ತದೆ. ಅಂದ್ರೆ ಗರ್ಭಕೋಶ ಸ್ವಲ್ಪ ದಪ್ಪ ಆಗಿದೆ, ಸ್ವೆಲ್ಲಿಂಗ್ ಇದೆ, ಮತ್ತೆ ಈ ನಮ್ಮ ಅಂಡಾಶಯಗಳೆಲ್ಲ ಹೋಗಿ ಅಂಟಿಕೊಂಡಿರ್ತದೆ ಎಲ್ಲ ಕಡೆ. ಲೆಕ್ಕದಲ್ಲಿ ಅದು ಫ್ರೀ ಆಗಿರ್ಬೇಕು, ಬಟ್ ಇದರಿಂದಾಗಿ ಅದು ಅಂಟಿಕೊಂಡಿರ್ತದೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಇದರಿಂದಾಗಿ ಎಲ್ಲ ತುಂಬಾ ನೋವಾಗ್ತದೆ. ಈಗ ನಾವು ಬೇರೆ ಡಯಾಗ್ನೋಸಿಸ್ ಕ್ರೈಟೇರಿಯಾ ಮೇನ್ USG ಮತ್ತೆ MRI ಕೂಡ ಮಾಡ್ತೇವೆ, ಮತ್ತೆ ಲ್ಯಾಪ್ರೋಸ್ಕೋಪಿ ಬಗ್ಗೆ ನೀವು ಕೇಳಿರ್ಬೋದು. ಅದೊಂದು ಸರ್ಜರಿ, ಒಂದು ಕ್ಯಾಮರಾ ಚಿಕ್ಕ ಹೋಲ್ ಮಾಡಿ ಕ್ಯಾಮರಾ ನೋಡಿ ನೋಡುವಂಥದ್ದು. ಕೆಲವೊಮ್ಮೆ ಅದರಲ್ಲೇ ಸರ್ಜರಿ ಮಾಡಿ ಏನು ಅಂಟಿರುವುದು ಅದೇಷನ್ಸ್ ಅಂತ ಏನು ಹೇಳ್ತೇವೆ ಅದನ್ನೆಲ್ಲ ತೆಗೆದು ಹಾಕ್ತೇವೆ ಅದರಲ್ಲಿ. ಚಿಕಿತ್ಸೆ ವಿಚಾರಕ್ಕೆ ಬರುವಾಗ ಡಾಕ್ಟರ್, ನೀವು ಹೇಳಿದ್ರಿ ಯಾವೆಲ್ಲ ಡಯಾಗ್ನಿಸ್ ತಪಾಸಣೆ ನೀವು ಮಾಡ್ತೀರಿ ಅಂತ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅಂತ. ಆಯುರ್ವೇದದಲ್ಲಿ ಏನು ನೀವು ಚಿಕಿತ್ಸೆ ಕೊಡ್ತೀರಿ? ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಯಾವತ್ತೂ ಸಿಂಪ್ಟಮ್ಯಾಟಿಕ್ ಅಲ್ಲ. ನಾವು ರೋಗಿಯನ್ನೇ ಪರೀಕ್ಷಿಸುದು, ರೋಗವನ್ನು ಮಾತ್ರ ಅಲ್ಲ. ಸೊ ಅವನ ಪ್ರಕೃತಿ, ಹೌದು, ಪ್ರಕೃತಿಯನ್ನು ನೋಡಿ ಅದನ್ನು ಇದು ಮಾಡಿ ನಾವು ಅವನಿಗೆ ಚಿಕಿತ್ಸೆ ಕೊಡುದು, ಅವನ ಸಿಂಪ್ಟಮ್ಸ್ ಗಳಿಗೆ ಮಾತ್ರ ಅಲ್ಲ. ಸೊ ನಮ್ಮ ಫೋಕಸ್ ಈಗ ನಾನು ಆಗಲಿಂದ ಹೇಳ್ತಾ ಇದ್ದೇನೆ ವಾತ ಪ್ರಕೃತಿ ಅಂತ. ಸೊ ಯಾವುದೇ ವಾತ ಪ್ರಕೃತಿಯ ಪರ್ಸನ್ನಿಗೆ ಇದು ವಾತಜ ಯೋನಿ ವ್ಯಾಪತ್ ಬರುವ ಚಾನ್ಸಸ್ ಹೈ ಇರೋದ್ರಿಂದ ಫಸ್ಟ್ ರೆಕಮೆಂಡ್ ಚಿಕಿತ್ಸೆ ರೂಪಕ್ಕಿಂತ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಪ್ರಿವೆಂಟಿವ್ ಮೆಥಡ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮೇನ್ ನಾನು ಸಜೆಸ್ಟ್ ಮಾಡುವಂತದ್ದು ಅಭ್ಯಂಗಂ ಆಚರಿ ನಿತ್ಯಂ ಸ ಜರ ಶ್ರಮ ವಾತ ಅಂತ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಪ್ರತಿ ದಿನ ಅಭ್ಯಂಗ ಮಾಡೋದ್ರಿಂದ ಜರ ನಮ್ಮ ಓಲ್ಡ್ ಏಜ್ ಅನ್ನು ನಾವು ಪೋಸ್ಟ್ಪೋನ್ ಮಾಡಬಹುದು. ಹೌದು, ಶ್ರಮ ಅಂದ್ರೆ ತುಂಬಾ ಟಯರ್ಡ್ ವೀಕ್ನೆಸ್ ಇರುವವರದ್ದನ್ನು ನಾವು ಕಮ್ಮಿ ಮಾಡಿಸಬಹುದು. ವಾತ ಯಾವುದೇ ವಾತಕ ಡಿಸೀಸಸ್ ಇದ್ರೂ ಕೂಡ ಅದನ್ನು ನಾವು ತಡೆಗಟ್ಟಬಹುದು. ಸೊ ಈ ಅಭ್ಯಂಗವನ್ನು ಪ್ರತಿದಿನ ಬೆಳಗ್ಗೆ ವಾತ ಪ್ರಕೃತಿ, ಎಸ್ಪೆಷಲಿ ವಾತ ಪ್ರಕೃತಿ ಇರುವವರು, ಅಥವಾ ಈಗ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದಾಗ ಪ್ರತಿದಿನ, ಅದು ಪೀರಿಯಡ್ಸ್ ದಿನ ಮಾತ್ರ ಅಲ್ಲದೆ ಪ್ರತಿದಿನ ಅಭ್ಯಂಗ ಮಾಡಬೇಕು. ಈಗ ಯಾವ ಎಣ್ಣೆಯಲ್ಲಿ ಮಾಡ್ಬೋದು ಅಂತಂದ್ರೆ ಎಲ್ಲಾ ದೋಷಕ್ಕೂ, ಈಗ ಅಭ್ಯಂಗ ನಾನು ಖಾಲಿ ವಾತ ಪ್ರಕೃತಿಯವ್ರಿಗೆ ಹೇಳ್ತಾ ಇಲ್ಲ, ಎಲ್ಲ ಪ್ರಕೃತಿಗೂ ಬೇಕು. ಸೊ ಯಾವ ಎಣ್ಣೆ ಅಂದ್ರೆ ಎಲ್ಲ ಒಂದು ದೋಷಕ್ಕೂ ಉಪಯುಕ್ತವಾದ ಎಣ್ಣೆ, ಸೂಕ್ತವಾದ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ, ನಮಗೆ ಈಸಿಲಿ ಸಿಗುವಂತ ತಿಲ ತೈಲ ಅಂತ ಹೇಳ್ತೇವೆ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಚ್ಚಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಈಗ ಹೇಳ್ತಾರೆ ನನಗೆ ಟೈಮ್ ಇಲ್ಲ, ಬೆಳಗ್ಗೆ ಬೇಗ ಗಡಿಬಿಡಿ ಆಗ್ತದೆ, ಪ್ರತಿದಿನ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಅಭ್ಯಂಗ ಅಂದ್ರೆ ಮಸಾಜ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಎಲ್ಲ ಕರ್ಮಗಳನ್ನು ಮುಗಿಸಿ ಸ್ವಲ್ಪ ಬಿಸಿ ಮಾಡಿ ಹಚ್ಚಿಬಿಡಿ. ಮಸಾಜ್ ಮಾಡುವ ಅಗತ್ಯ ಇಲ್ಲ, ಹಚ್ಚಿಬಿಟ್ಟು ಆದ್ರೆ ನಿಮ್ಮ ಕಿಬ್ಬೊಟ್ಟೆ ಮತ್ತೆ ಹೊಟ್ಟೆಗೆ ಸ್ವಲ್ಪ ಮಸಾಜ್ ಬೇಕು ಮಾಡಿ ಬಿಸಿ ನೀರಲ್ಲೇ, ಎಷ್ಟೇ ಶೆಕೆ ಇರಲಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಒಳ್ಳೇದಲ್ಲ. ಎಸ್ಪೆಷಲಿ ವಾತ ಪ್ರಕೃತಿಯವ್ರಿಗೆ ಬಿಸಿ ನೀರಲ್ಲೇ ಸ್ನಾನ ಮಾಡಿ. ಇದನ್ನು ನಾನು ಚಿಕಿತ್ಸೆಯಾಗಿ ಹೇಳ್ತಾ ಇಲ್ಲ, ಇದು ನಿಮ್ಮ ದಿನಚರ್ಯ ಆಗ್ಬೇಕು, ರುಟೀನ್ ಆಗ್ಬೇಕು ಅಂತ ಹೇಳ್ತೇನೆ, ಜೀವನ ಶೈಲಿಯಾಗಿ ಆಗ್ಬೇಕು. ಸೊ ಇದು ಖಾಲಿ ನಿಮ್ಮ ಇದಕ್ಕೆ ಪ್ರಾಬ್ಲಮ್ಸ್ಗೆ ಮತ್ತು ನಿಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೇದದು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇನ್ನೊಂದು ವಾತಜ ಯಾವುದೇ ಕಂಡೀಷನ್ ಅಲ್ಲಿ ಡಿಸೀಸ್ ಅಲ್ಲಿ ಮಾಡುವಂಥದ್ದು ಬಸ್ತಿ ಬಗ್ಗೆ ನಿಮ್ಗೆ ಗೊತ್ತಿರುವ ಎನಿಮಾ ಅಂತ ಹೇಳ್ತೇವೆ. ಎನಿಮಾ ಅಂದ್ರೆ ಅದು ಏನಲ್ ರೀಜನ್ಗೆ ಕೊಡುವಂಥದ್ದು. ಇಲ್ಲಿ ನಾವು ಮೆಡಿಕೇಟೆಡ್ ವಾತಾಹಾರ ತೈಲ ಇರ್ಬೋದು, ಇಲ್ಲ ತುಪ್ಪ ಇರ್ಬೋದು, ಇಲ್ಲ ಕಷಾಯವನ್ನು ಯೋನಿ ಪ್ರದೇಶಕ್ಕೆ ಪುಷ್ ಮಾಡುವಂಥದ್ದು. ಅದು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಎಲ್ಲ ಶೋಧನ ಮಾಡಿ ಆಚೆ ಬರ್ತದೆ. ಸೊ ಇದು ತುಂಬಾ ಸೂಕ್ತ ಟ್ರೀಟ್ಮೆಂಟ್ ಮತ್ತು ತುಂಬಾ ರಿಸಲ್ಟ್ ಎಫೆಕ್ಟಿವ್ ಕೊಡುವಂತಹ ಟ್ರೀಟ್ಮೆಂಟ್. ಇದು ಆಕ್ಚುಲಿ ದೊಡ್ಡ ಟ್ರೀಟ್ಮೆಂಟ್, ಇದನ್ನು ನಾವು ಲಾಸ್ಟ್ಗೆ ಅಂತ ಇಟ್ಕೊಳ್ಬಹುದು. ಅದರ ನಡುವೆ ಒಂದು ಯೋನಿ ಪಿಚ್ಚು ಅಂತ ಒಂದು ಟ್ಯಾಂಪೋನ್ ಅಂತ ಹೇಳ್ತೇವೆ, ಅಂದ್ರೆ ಕಾಟನ್ ಇದು, ಅದಕ್ಕೆ ಸ್ವಲ್ಪ ಕಲ್ಕ ಅಂದ್ರೆ ಪೇಸ್ಟ್ ಅನ್ನೆಲ್ಲ ಹಚ್ಚಿ ಇಡುವಂಥದ್ದು, ಸ್ವಲ್ಪ ಟೈಮಲ್ಲಿ ತೆಗೆಯುವಂಥದ್ದು. ಇನ್ನೊಂದು ಮೇನ್ ಸಜೆಸ್ಟ್ ಮಾಡುವಂಥದ್ದು ಘೃತಪಾನ ಅಂದ್ರೆ ತುಪ್ಪವನ್ನು ದಿನ, ಒಂದು ಮೆಡಿಕೇಟೆಡ್ ತುಪ್ಪವನ್ನು ದಿನ 1 ಚಮಚ ಖಾಲಿ ಹೊಟ್ಟೆಗೆ ತಕೊಳ್ಳುವಂಥದ್ದು. ನಂತರ ಬಿಸಿ ನೀರು ಕುಡಿದು 1 ಗಂಟೆ ನಂತರ ಬ್ರೇಕ್ಫಾಸ್ಟ್ ಮಾಡುವಂಥದ್ದು. ಈಗ ನಾನು ಇಷ್ಟೆಲ್ಲ ಟ್ರೀಟ್ಮೆಂಟ್ ಹೇಳಿರುವುದು ಎಲ್ಲ ಸ್ನಿಗ್ಧ ಗುಣ, ಅಂದ್ರೆ ಒಂದು ಆಯಿಲಿ ಗುಣ ಇರುವಂಥದ್ದು. ಯಾಕೆಂದ್ರೆ ವಾತದ್ದು ಗುಣ ರೂಕ್ಷ. ವಾತ ಅಂದ್ರೆ ಡ್ರೈನೆಸ್, ನಮ್ಮ ಸ್ಕಿನ್ನಲ್ಲಿ ಡ್ರೈ ಆಗ್ತಾ ಉಂಟು ಅಂತಂದ್ರೆ ವಾತ ವೃದ್ಧಿ ಆಗ್ತಾ ಉಂಟು ಅಂತ ಲೆಕ್ಕ. ಅದಕ್ಕೆ ನಾವು ಮಾಯಿಶ್ಚರೈಸರ್ ಹಚ್ತೇವೆ, ಹಾಗೆ ಇದು ಕೆಲಸ ಮಾಡ್ತಾ ಇರೋದು. ಒಳಗಡೆ ಘೃತಪಾನ ಎಲ್ಲ ಮಾಡೋದು ತುಂಬಾನೇ ಹೆಲ್ಪ್ಫುಲ್. ಇದೆಲ್ಲ ಟ್ರೀಟ್ಮೆಂಟ್. ಈಗ ಟ್ರೀಟ್ಮೆಂಟ್ ಇವೆಲ್ಲವನ್ನು ಆಸ್ಪತ್ರೆಯಲ್ಲೇ ಇದ್ದುಕೊಂಡು
ಇನ್ಪೇಷಂಟ್ ಆಗಿ ಮಾಡಿಕೊಳ್ಬೇಕಾ ಅಥವಾ ಹೇಗೆ ಡಾಕ್ಟರ್? ಇದು ನೋಡಿ, ಬಸ್ತಿಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಯೋನಿ ಪಿಚ್ಚು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಾವು ಒಂದು ಸ್ವಲ್ಪ ಲಾಸ್ಟ್ಗೆ ಅಂತಾನೆ ಇಡ್ಬೋದು. ಆದ್ರೆ ಇದಕ್ಕಿಂತ ಮುಂಚೆ ಹೇಳಿರೋದನ್ನು ಖಂಡಿತವಾಗಿಯೂ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಈ ಘೃತಪಾನ ಎಲ್ಲ ನಾನು ಹೇಳಿದ್ದ ಮದ್ದಲ್ಲ, ನೀವು ಒಂದು ಸಪ್ಲಿಮೆಂಟ್ ಆಗಿ ತಕೊಳ್ಳಿ. ವಿಟಮಿನ್ ಸಪ್ಲಿಮೆಂಟ್, ಮಿನರಲ್ ಸಪ್ಲಿಮೆಂಟ್ ತಕೊಂಡಾಗ ಇದನ್ನೊಂದು ದಿನ ಒಂದು ಅಭ್ಯಾಸವೇ ಮಾಡಿಕೊಳ್ಳಿ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಕೊಳ್ಳುವ. ಅದೆಲ್ಲ ನೀವು ಖಂಡಿತವಾಗಿಯೂ ಮನೆಯಲ್ಲಿ ಮಾಡ್ಕೊಳ್ಬಹುದು. ಎಸ್, ಬೇರೆ ನೀವು ಪಥ್ಯವನ್ನು ಯಾವ ರೀತಿ ಪಥ್ಯ ಏನಾದರೂ ಸೂಚನೆ ಮಾಡ್ತೀರಾ? ಹೌದು, ಖಂಡಿತ. ಈಗ ವಾತಕರ ಆಹಾರ ನಾನು ಹೇಳಿದ್ದೇನೆ, ಡ್ರೈ ಫುಡ್ ಎಲ್ಲ ತಿನ್ನಬಾರ್ದು, ಆದಷ್ಟು ಅಂಕ್ಚಸ್ ಫುಡ್ ಅನ್ನು ನಾವು ತಿನ್ನಬೇಕು ಅಂತ. ಅದಕ್ಕೆ ಆದಷ್ಟು ಫೈಬರ್ ರಿಚ್ ಫುಡ್ ಅಂದ್ರೆ ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು ಒಳ್ಳೆಯದು. ಮತ್ತೆ ಅಯನ್ ರಿಚ್ ಫುಡ್ ಅಂದ್ರೆ ಸೊಪ್ಪುಗಳನ್ನು ತಿನ್ನುವಂಥದ್ದು ತುಂಬಾನೇ ಒಳ್ಳೆಯದು. ಮತ್ತೆ ನಾವೀಗ ಆಂಟಿ ಆಕ್ಸಿಡೆಂಟ್ ಅಂತ ಕೇಳಿರ್ತೇವೆ, ಅದೆಲ್ಲ ನಮ್ಮ ಸೆಲ್ಸ್ ರೀಜನರೇಟ್ ಮಾಡ್ಲಿಕ್ಕೆ ತುಂಬಾನೇ. ಅದು ಕುಂಬಳಕಾಯಿ ಜ್ಯೂಸ್ ಇಲ್ಲ ಬೆರೀಸ್, ನಾವು ಸ್ಟ್ರಾಬೆರೀಸ್ ಎಲ್ಲ ಏನು ಹೇಳ್ತೇವೆ, ಅದೆಲ್ಲ ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್. ಇಂಥ ಪದಾರ್ಥಗಳನ್ನು ಮತ್ತೆ ಸ್ವಲ್ಪ ಅನ್ನಕ್ಕೆ ಇಲ್ಲ ನೀವು ಎಂತ ತಿಂದ್ರು ಸ್ವಲ್ಪ ಅಮೌಂಟ್ ತುಪ್ಪ ತಿನ್ನೋದು ತುಂಬಾನೇ ಉಪಯೋಗಕಾರಿ. ಹಾಗಂತ ಅಂಕ್ಚಸ್ ತಿನ್ಬೇಕು, ಎಣ್ಣೆ ಆಯಿಲಿ ಇರುವುದು ತಿನ್ಬೇಕು ಅಂತ ಹೇಳಿ ಫ್ರೈಡ್ ಐಟಮ್ಸ್ ನಾನು ಹೇಳ್ತಾನೆ ಇಲ್ಲ. ಎಣ್ಣೆಯಲ್ಲಿ ಕರ್ದಂಥದ್ದು ಹಪ್ಪಳ ಇದೆಲ್ಲ ನಾನು ಖಂಡಿತ ಹೇಳ್ತಾ ಇಲ್ಲ. ಅನ್ನಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ತುಂಬಾ ಅಲ್ಲ, ತುಪ್ಪ ಹಾಕಿ ಊಟ ಮಾಡಿ ಅಂತ ಹೇಳ್ತೇನೆ. ಮತ್ತೆ ಯಾವುದು ಬಿಡಬೇಕು ಅದು ಆಗಲೇ ಹೇಳಿದ್ದೇನೆ. ಯಾವುದು ರೂಕ್ಷ ಆಹಾರ ಉಂಟು ಹೇಳ್ತಾರೆ ಮನೇಲಿ, ಇದು ವಾತ, ಇದು ವಾಯು, ತಿನ್ಬೇಡ ಅಂತ, ಇದು ಫುಡ್ ಐಟಮ್ಸ್ ಅನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಇನ್ನೊಂದು ವಿಹಾರ. ಈಗ ಪಥ್ಯ ಅಂದ್ರೆ ಖಾಲಿ ಫುಡ್ ಅಲ್ಲ, ಇನ್ನೊಂದು ನಾವು ಜೀವನ ಶೈಲಿ ಕೂಡ. ಈಗ ಫುಡ್ ಅಲ್ಲಿ ಇನ್ನೊಂದು, ನೀವು ತಿನ್ನೋದು ಕರೆಕ್ಟ್ ಟೈಮ್ಗೆ ತಿನ್ನಿ, ಖಾಲಿ ಹೊಟ್ಟೆ ಬಿಡಬೇಡಿ. ಕರೆಕ್ಟ್ ನಿಮ್ಗೆ ಡಯಟ್ ಅಲ್ಲಿ ಇದ್ರೆ ರಾತ್ರಿ 7 ಗಂಟೆಗಿಂತ ಮುಂಚೆ ಕೂಡ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾರಿ ಬಿಸಿ ಇರ್ತಾರೆ, ಅವರ ಉದ್ಯೋಗ, ಅವರ ಮಕ್ಕಳು, ಮನೆ ಕೆಲಸ ಅಂತ. ಸೊ ಸ್ಕಿಪ್ ಆಗುತ್ತೆ ನೀವು ಹೇಳಿದಾಗೆ. ಬಟ್ ಇನ್ ಟೈಮ್ ಆಗಿ ತಗೊಳ್ಬೇಕು. ಅದಕ್ಕೊಂದು ರುಟೀನ್ ಅಂತ ಇಡಬೇಕು. ಡಯಟ್ ಅಂತ ಇದ್ರೆ ರಾತ್ರಿ ಸ್ವಲ್ಪ 7 ಗಂಟೆಗಿಂತ ಮುಂಚೆ ಏನಾದ್ರೂ ತಿನ್ನಿ, ಮತ್ತೆ ಫ್ರೂಟ್ಸ್ ಏನಾದ್ರೂ ತಿನ್ಬೋದು. ಹೆವಿ ಮೀಲ್ ರಾತ್ರಿ ಇಲ್ಲದಿದ್ರು ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗಂತ ಹೊಟ್ಟೆ ಖಾಲಿ ಇಡುದು ಅಗತ್ಯ ಇಲ್ಲ. ಇನ್ನು ಇದು ಮೇನ್ ವಿಹಾರದಲ್ಲಿರೋದು ಎಕ್ಸಸೈಸ್. ನಾನು ಆಗಲೇ ಹೇಳಿದಾಗೆ ಅತಿ ವ್ಯಾಯಾಮ ನಿಜವಾಗ್ಲೂ ಒಳ್ಳೇದಲ್ಲ, ಅದು ವಾತ ವೃದ್ಧಿಯೇ ಮಾಡ್ತದೆ. ಈಗ ಪ್ರಾಯದವ್ರು ಬರ್ತಾರೆ, ನಂಗೆ ವಾತ ಅಂದ್ರೆ ನೋವೇ, ಸೊ ಲಕ್ಷಣದಲ್ಲಿ ಕೂಡ ನೋವು, ನಾವು ಪುನಃ ಎಕ್ಸಸೈಸ್ ಮಾಡಿದ್ರು ಅದು ವಾತ ವೃದ್ಧಿಯನ್ನೇ ಮಾಡುವಂಥದ್ದು. ಆದ್ರೆ ಈಗ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ರಿಸರ್ಚ್ ಆದಾಗ್ಲೂ ಹೇಳಿದ್ದಾರೆ, ಎಕ್ಸಸೈಸ್ ವಿಲ್ ನಾಟ್ ಹೆಲ್ಪ್ ಎಂಡೋಮೆಟ್ರಿಯೋಸಿಸ್. ನಾನು ಎಕ್ಸಸೈಸ್ ಮಾಡಿ, ಈಗ PCOD ಉಂಟು, ನಾನು ಎಕ್ಸಸೈಸ್ ಮಾಡಿ ಕ್ಯೂರ್ ಮಾಡ್ಕೊಳ್ತೇನೆ, ಸಾಧ್ಯ ಉಂಟು. ವೇಟ್ ಲಾಸ್ ಮಾಡಿ ಕ್ಯೂರ್ ಮಾಡ್ಕೊಳ್ತೇನೆ, ಸಾಧ್ಯ ಉಂಟು. ಬಟ್ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಅದು ಸಾಧ್ಯ ಇಲ್ಲ, ಅದು ಹೆಲ್ಪೇ ಆಗುದಿಲ್ಲ. ಹಾಗಂತ ನಮ್ಮ ಬಾಡಿಯಲ್ಲಿ ಗರ್ಭಕೋಶ ಮಾತ್ರ ಇರುವುದಲ್ಲ, ಬೇರೆ ಆರ್ಗನ್ಸ್ ಕೂಡ ಉಂಟು, ಅದಕ್ಕೆ ಎಕ್ಸಸೈಸ್ ಬೇಕು. ಸೊ ಅದಕ್ಕೋಸ್ಕರ ವಾತ ಪ್ರಕೃತಿಯವರು, ವಾತಜ ಯೋನಿ ವ್ಯಾಪತಿ ಇರುವವರು ಮೈಲ್ಡ್ ಎಕ್ಸಸೈಸ್ 20 ನಿಮಿಷ, ಜಾಸ್ತಿ ಅಂದ್ರೆ 30 ನಿಮಿಷ ಮಾತ್ರ ಎಕ್ಸಸೈಸ್ ಮಾಡಿ. ಸ್ಟ್ರೆಚಿಂಗ್ ಎಕ್ಸಸೈಸ್ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ನಮಗೆ ಬಂದ ಪೇಷಂಟ್ಸ್ ಅಲ್ಲಿ ನಾವು ಯೋಗ ಹೇಳಿ, ಹೆಚ್ಚಿನವರು ನಾನು ಯೋಗ ಸ್ಟಾರ್ಟ್ ಮಾಡಿದ ಮೇಲೆ ಹೊಟ್ಟೆ ನೋವು ಕಮ್ಮಿ ಆಗಿದೆ ಅಂತ ಹೇಳಿದ್ದು ಉಂಟು. ಅದಕ್ಕೋಸ್ಕರ ಯೋಗದಲ್ಲಿ ಏನ್ ಮಾಡ್ಬೇಕು, ಒಂದೊಂದು ಆಸನ 1 ನಿಮಿಷ ಇಲ್ಲ 3 ನಿಮಿಷ ಮಾಡಿ, 15 ನಿಮಿಷದಲ್ಲಿ ಮೆಲ್ಲ ಯೋಗ ಮಾಡಿ ಮುಗಿಸಿ. ಯಾಕೆಂದ್ರೆ ವಾತ ಅಂದ್ರೆ ಫಾಸ್ಟ್, ಸೊ ನಾವು ಮೆಲ್ಲ ಆದಷ್ಟು ಸ್ಲೋ ಇರಬೇಕು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ, ಆಗ ವಾತ. ಸೊ ಯಾವುದೆಲ್ಲ ನಾವು ಯೋಗ ಮಾಡ್ಬೋದು ಅಂತ ಕೆಲವು ಆಸನ ಹೇಳ್ತೇನೆ, ನೀವು ನೋಟ್ ಮಾಡಿಕೊಂಡು ಆನ್ಲೈನ್ ಸರ್ಚ್ ಮಾಡ್ಬೋದು. ಒಂದು ಧನುರಾಸನ, ಹೊಟ್ಟೆ ಮೇಲೆ ಮಲಗಿ ಕಾಲು ಹಿಡ್ಕೊಳ್ಳುವಂಥದ್ದು. ಇನ್ನೊಂದು ಭುಜಂಗಾಸನ, ಹಾವಿನ ಪೋಸ್, ಹೊಟ್ಟೆ ಮೇಲೆ ಮಲಗಿ ಚೆಸ್ಟ್ ಅನ್ನು ಎತ್ತುವಂಥದ್ದು. ಮತ್ತೆ ಇಂಪಾರ್ಟೆಂಟ್ ಆಸನ ಸರ್ವಾಂಗಾಸನ, ಅಂದ್ರೆ ಮಲಗಿ ಕಾಲನ್ನು ಎತ್ತುವಂಥದ್ದು. ಅದು ಸಾಧ್ಯ ಇಲ್ಲದಿದ್ರೆ ಗೋಡೆಯ ಬರಿ ಹೋಗಿ ಕಾಲನ್ನು ಗೋಡೆಗೆ ಸಪೋರ್ಟ್ ಮಾಡಿ ನೇಲೆ ಮಾಡುವಂಥದ್ದು. ಇದರಿಂದ ಎಲ್ಲ ಇನ್ನು ಭುಜಂಗಾಸನ ಮತ್ತೆ ಬದ್ಧಕೋನಾಸನ, ಬಟರ್ಫ್ಲೈ ಪೋಸ್ ಅಂತೆಲ್ಲ ಹೇಳ್ತೇವೆ, ಇದೆಲ್ಲ ನಮಗೆ ಆನ್ಲೈನ್ ಸಿಗ್ತದೆ, ಇಲ್ಲ ಯೋಗ ಟೀಚರ್ಸ್ ಹೇಳ್ತಾರೆ. ಸೊ ಇದೆಲ್ಲ ಯಾಕೆ ಮಾಡಬೇಕಾದದ್ದು ಇಷ್ಟಕ್ಕೆ, ಅಲ್ಲಿಯ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು. ಹೊಟ್ಟೆ ನೋವಾಗುವಾಗ ಅಲ್ಲಿ ಮಸಲ್ ಟೈಟ್ ಆಗಿ ಸ್ಪ್ಯಾಸಮ್ ಅಂತ ಹೇಳ್ತೇವೆ, ಅದರಿಂದಾಗಿ ಜಾಸ್ತಿ ಹೊಟ್ಟೆ ನೋವಾಗ್ತದೆ. ಅದಕ್ಕೆ ಅಲ್ಲಿ ರಿಲ್ಯಾಕ್ಸ್ ಆಗಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಉಂಟು. ಅದಕ್ಕೋಸ್ಕರ ಮೈಲ್ಡ್ ಎಕ್ಸಸೈಸ್ ಖಂಡಿತ ಮಾಡಬೇಕು. ಎಸ್ ಡಾಕ್ಟರ್, ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಉಂಟು ಬಗ್ಗೆ ನೀವು ಹೇಳೋದಿದ್ರೆ ಈ ವಿಚಾರವಾಗಿ? ಖಂಡಿತ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಒಂದೇ ಇರೋದು ಇನ್ಫರ್ಟಿಲಿಟಿ, ಅಂದ್ರೆ ಮಕ್ಕಳಾಗ್ಲಿಕ್ಕೆ ಕಷ್ಟ ಆಗುವಂಥದ್ದು. ಕೆಲವು ಹೆಂಗಸರು ಬರ್ತಾರೆ, ನನಗೆ ಹೊಟ್ಟೆ ನೋವೇನು ಜಾಸ್ತಿ, ಅವ್ರಿಗೆ ಹೊಟ್ಟೆ ನೋವು ಜಾಸ್ತಿ ಇರುವುದಿಲ್ಲ. ಈಗ ಎಂಡೋಮೆಟ್ರಿಯೋಸಿಸ್ ಇದುವರೆಗೂ ನಾನು ಹೇಳಿದ್ದೀನಿ ಹೊಟ್ಟೆ ನೋವು ಅಂತ, ಅದು ಟಾಲರೆನ್ಸ್ ಲೆವೆಲ್ ಮೇಲೆ ಹೋಗ್ತದೆ. ಒಬ್ಬರಿಗೆ ಅದು ನೋವು ತುಂಬಾ ಜಾಸ್ತಿ ಆಗ್ಬೋದು, ಕೆಲವರಿಗೆ ಅದು ಟಾಲರೇಟ್ ಮಾಡ್ಲಿಕ್ಕೆ ಆಗ್ತದೆ, ಅವರ ಶಕ್ತಿ. ಹೌದು. ಸೊ ಅದಕ್ಕೆ ಅವರದು 1 ದಿನ ಇರ್ತದೆ ಮತ್ತೆ ಇಲ್ಲ ಅಂತ. ಆದ್ರೆ ಮದುವೆ ಆದ ಮೇಲೆ ಎಷ್ಟು ವರ್ಷ ಆದ್ರೂ ಮಕ್ಕಳಾಗುದಿಲ್ಲ.
ಎಲ್ಲ ಟೆಸ್ಟ್ ಮಾಡಿಸಿರ್ತಾರೆ, ನಂಗೆ ಎಲ್ಲ ನಾರ್ಮಲ್ ಉಂಟು ಆದರೆ ಮಕ್ಕಳಾಗ್ತಿಲ್ಲ ಅಂತ. ಆಗ ಅವ್ರು ಸ್ಕ್ಯಾನಿಂಗಿಗೆ ಹೋಗುವಾಗ ಹೇಗೂ ಆ ಟೈಮಲ್ಲಿ ಒಂದು 25 ವರ್ಷ ಆಗಿರ್ತದೆ, ಸ್ಕ್ಯಾನಿಂಗಲ್ಲಿ ಎಂಡೋಮೆಟ್ರಿಯೋಸಿಸ್ ಈಸಿಲಿ ಸಿಗ್ತದೆ. ಸೊ ಆಗ ಗೊತ್ತಾಗ್ತದೆ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಉಂಟು ಅಂತ. ಸೊ ಹಾಗೆ ಎಲ್ಲ ಹೊಟ್ಟೆ ನೋವು ಎಂಡೋಮೆಟ್ರಿಯೋಸಿಸ್ ಆಗಿರಬೇಕು ಅಂತಿಲ್ಲ, ಬಟ್ ಇದು ಇನ್ಫರ್ಟಿಲಿಟಿಗೆ ಒಂದು ಮೇನ್ ಈಗಿದ್ದು ಬರ್ನಿಂಗ್ ಕಾಸ್ ಅಂತ ಹೇಳ್ಬೋದು. ಇನ್ನೊಂದು ನಾನು ಆಗಲಿಂದ ಅದಕ್ಕೆ ನೀವು ಏನು ಪರಿಹಾರವನ್ನು ಸೂಚಿಸ್ತೀರಿ? ಪರಿಹಾರ ಅದಕ್ಕೆ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿ ಕೂಡ ಕನ್ಸೀವ್ ಆದವರು ಇದ್ದಾರೆ. ಯಾಕಂದ್ರೆ ಇಲ್ಲಿ ವಾತವೇ ದುಷ್ಟಿ, ವಾತದ ಅದು ಬಿಡ್ತಾ ಇಲ್ಲ ಗರ್ಭ ನಿಲ್ಲಿಕ್ಕೋಸ್ಕರ. ಎಂಡೋಮೆಟ್ರಿಯೋಸಿಸ್ ಅಲ್ಲಿ pH ಲೆವೆಲ್ ಮೇಂಟೈನ್ ಆಗದೆ ಆ ಗರ್ಭ ನಿಲ್ತಾ ಇಲ್ಲ, ಒಂದ್ ವೇಳೆ ನಿಂತರೂ ಮಿಸ್ಕ್ಯಾರೇಜ್ ಆಗ್ತದೆ. ಇನ್ನೊಂದು ಚಾಕ್ಲೇಟ್ ಸಿಸ್ಟ್ ಅಂತ, ಅದು ನಮಗೆ ಅಂಡಾಶಯದಲ್ಲಿ ಆಗ್ತದೆ. ಸೊ ಚಾಕ್ಲೇಟ್ ಸಿಸ್ಟ್, ಈ PCOD ಹಾಗೆ ಒಂದು ಸಿಸ್ಟ್ ಆಗ್ತದೆ. ಈ ಅಂಡಾಶಯವೇ ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಅಂತ ಹಾರ್ಮೋನ್ ಅನ್ನು ರಿಲೀಸ್ ಮಾಡುವಂಥದ್ದು. ಆ ಸಿಸ್ಟ್ ಆದ್ರೆ ಇರ್ರೆಗ್ಯುಲರ್ ಮೆನ್ಸ್ ಸ್ಟಾರ್ಟ್ ಆಗ್ತದೆ, ಪೀರಿಯಡ್ಸ್ ಆಚೆ ಈಚೆ ಆಗೋದು, ತೋರ ಆಗೋದು ಎಲ್ಲ ಚಾನ್ಸಸ್ ಉಂಟು. ಎಸ್ ವೀಕ್ಷಕರೇ, ನಾನು ಈ ಒಂದು ಒಳ್ಳೆಯ ಮಾಹಿತಿಯನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಡಾಕ್ಟರ್, ಕೊನೆಯದಾಗಿ ಏನಾದರೂ ನೀವು ನಮ್ಮ ವೀಕ್ಷಕರಿಗೆ ಈ ವಿಚಾರವಾಗಿ ಏನಾದರೂ ಮನವರಿಕೆ ಮಾಡುವಂಥದ್ದು ಅಥವಾ ಕಿವಿ ಮಾತು ಹೇಳುವಂಥದ್ದು ಏನಾದರೂ ಇದ್ದರೆ 1 ನಿಮಿಷ ಹೇಳಿ. ಓಕೆ ಸರಿ. ಅದೇ ನಾನು ಹೇಳಿದಾಗೆ ಜನರಲ್ ಆಗಿ ಎಲ್ಲ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ತುಂಬ ಹೊಟ್ಟೆ ನೋವು ಇರಬೇಕು ಅಂತಿಲ್ಲ, ಎಲ್ಲ ಹೊಟ್ಟೆ ನೋವಲ್ಲೂ ಅದು ಎಂಡೋಮೆಟ್ರಿಯೋಸಿಸೇ ಆಗಬೇಕು ಅಂತಿಲ್ಲ. ನಮಗೆ ಡಯಾಗ್ನೋಸಿಸ್ ಇಲ್ಲಿ ಅಗತ್ಯ ಇಲ್ಲ. ಹೊಟ್ಟೆ ನೋವು ಅಂತ ಇದ್ದರೆ ನಾನು ಹೇಳಿದಾಗೆ ಅಭ್ಯಂಗ ಮತ್ತು ಘೃತಪಾನ ಅಥವಾ ತುಪ್ಪದ ಸೇವನೆ ಖಂಡಿತ ಎಲ್ಲರೂ ಈಗಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಮತ್ತು ಮೈಲ್ಡ್ ವ್ಯಾಯಾಮ ಮಾಡಿ, ಮತ್ತು ಇದೆಲ್ಲ ಮಾಡಿ ಇಷ್ಟು ಡಯಟ್ ಮಾಡಿ ಕೂಡ ನಿಮಗೆ ಅದು ಆಗಲಿಲ್ಲ, ಕ್ಯೂರ್ ಆಗ್ತಾ ಇಲ್ಲ ಅಂತ ಆದರೆ ಡಾಕ್ಟರ್ಸನ್ನು ನೀವು ಖಂಡಿತ, ಈಗ ನೇಬರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಸಪೋರ್ಟ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಡಾಕ್ಟರ್ಸ್ ಹತ್ರವೇ ಬನ್ನಿ. ಖಂಡಿತ ಯಾರು ಕೂಡ ಸ್ವಯಂ ವೈದ್ಯರಾಗೋದು ಬೇಡ, ನೀವೇ ಡಯಾಗ್ನೋಸಿಸ್ ಮಾಡೋದು ಬೇಡ, ಮತ್ತೆ ಟ್ರೀಟ್ಮೆಂಟ್ ಕೂಡ ನಿಮ್ಮ ಸ್ವಂತ ಮಾಡ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಪ್ರಸೂತಂತ್ರ ಸ್ತ್ರೀ ರೋಗ ವಿಭಾಗದಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಬಂದು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರು, ತುಂಬ ಒಳ್ಳೆಯ ಒಂದು ಮತ್ತು ಭಾರಿ ಉಪಯುಕ್ತವಾದಂಥ ಮಾಹಿತಿಯನ್ನು ಇವತ್ತು ಡಾಕ್ಟರ್ ಚೈತ್ರ ಶೆಟ್ಟಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಚೈತ್ರ ಶೆಟ್ಟಿ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.